ಆಟಿದ ಬಗ್ಗೆ ಪಾತ್ರನಾಗ ಒಂದು 4 ಪ್ರಶ್ನೆ ನಮ್ಮ ಸಹಜವಾದ ಮಾತಾಡಲಾರ ಪುಟ್ಟುಂಡು ಪಂಪಿನ ತಿಳಿಯೊಂದು ಬೈದೆ 15 ವರ್ಷದ ದುಂಬು ಬಂಟ್ವಾಳ ತಾಲೂಕದ ಆಲದ ಪದವರು ಅಕ್ಷರ ಪ್ರತಿಷ್ಠಾನ ಪಂಪಿನ ಸಂಘಟನೆ ಆಟದೊಂದು ಕೂಟ ಕಾರ್ಯಕ್ರಮ ನಂಗೆ ಬಂಟ್ವಾಳ ತಾಲೂಕುಡ್ಲ ಆರಂಭ ಅಂತ ಈಗ 15 ವರ್ಷ ಅವೊಂದು ಬರ್ತೇನೆ ಐದೋಗ ನಿರಂತರವಾದ ಅಲ್ಪ ಪಾತ್ರವನ್ನು ಬರ್ತ ಬಂದಾಗ ಪಾತ್ರವನ್ನು ಬಂದಾಗ ಈಗ 4 ಪ್ರಶ್ನೆಗಳು ಸಹಜವಾದ ಗಟ್ಟಿಯ ಒಂದು ಪೋಂಡಲು ಒಂದು ದಾದಪ್ಪ ಅದಕ್ಕೆ ಅನ್ನಗ 16 ತಿಂಗಳು 8 ತಿಂಗಳಿಗೂ ಮಾತ್ರ ದಾಯಕ ವಿಶೇಷತೆ ತಿಕ್ಕೊಂಡು ಪಂಪಿನ ಒಂದನೇ ಪ್ರಶ್ನೆ ಬಾಕಿದ ಪಗ್ವಿತ್ತಲು ಬೇಷ ಕಾರ್ತೆಲು ಆಟಿ ಸೋನ ನಿರ್ನಲ ಜಾರ್ದೆ ಪೆರಾರ್ದೆ ಬೊಂತೆಲು ಮಾಯಿ ಸುಗ್ಗಿ ಇಂಚಿನ ಮಾತ ತಿಂಗಳಿತ್ತ ಆದ್ರೆ 8 ತಿಂಗಳನ್ನೇ ವಿಶೇಷವಾದ ದಾಯಕ ನಮ್ಮನೆ ಆಚರಣೆ ಮಾಡ್ತದಲ್ಲ ಅಥವಾ 8 ತಿಂಗಳಿಗೆ ದಾಯಕ ಮಲ್ಲ ಮಾನಾದಿಗೆ ಕೊರಿಯ ಪಂಪಿನ ಒಂದನೇ ಪ್ರಶ್ನೆ 2ನೇ ಪ್ರಶ್ನೆ ಇಲ್ಲಿ ಬಹುಶಃ ಮಧ್ಯಾಹ್ನದ ವನಸ್ಸಿಗೆ ರೆಡಿ ಅವನುಂಟು ಯಾನ ಕಾಕಜಿ ತೂವಂದಿತ್ತೆ ವನಸ್ಸ ಇರೆಟ್ಟು ದಾದ ಮಾತ ಉಂಟು ಅವನು ಈ ಸೊತ್ತುಲು ಮಾತ್ರ ಆಟಿದ ತಿಂಗಳು ಮಾತ್ರ ದಾಯ್ತಿ ಒಂದು ನಾನು ಒಂದು 2ನೇ ಪ್ರಶ್ನೆ ನೆಟ್ಲ ಉಂಟು ಕಾಕಜೇರಿ ನಾನು ಸಂಕಮಾರ್ ಸರ್ ಹೆಂಗೆ ವಾಟ್ಸಪ್ಲ್ಲ ಪಾಡ್ತಿದ್ದೇನೆ ಅಂತ ಓದಿದ್ದೆ ಈತು ಸೊತ್ತುಗಳನ್ನು ಮಾತ್ರ ಆಟಿದ ದಾಯ್ತಿ ನೋಡಿದ್ದೇನೆ ದುಂಬು ತಿನ್ನರೆ ಆಯ್ತು ಅಥವಾ ನನ್ನ ಬೊಕ್ಕ ಸೋನೋದು ಬೊಕ್ಕ ತಿನ್ನರೆ ಆಪಜ ಬಂದ್ರೆ 2ನೇ ಪ್ರಶ್ನೆ 3ನೇ ಪ್ರಶ್ನೆ ಬಿಟ್ಟು ನಾವು ಒಂದಾತ ಕಟ್ಟಲು ಬೊಕ್ಕ ಸಂಪ್ರದಾಯ ಮಾತ ಉಲ್ಲಾತ ಅವು ಆಟಿಡ ದಾಯಗೂ ಇಲ್ಲ ಅದೇ ಆಟಿಡ ದಾಯಕ ಬರ್ತಂಡವು ಒಂದು 3ನೇ ಪ್ರಶ್ನೆ 4ನೇ ಪ್ರಶ್ನೆ ವಿಧಿ ನಿಷೇಧಗಳು ಬೆದರಿತ ನಿಷೇಧಗಳು ಆಟಿದ ಪಿರವರು ದಾದ ಒಂದು ಬಕ್ಕ ಚೂರು ಚರ್ಚೆ ಮಾತನ್ನು ಹೋಗಿ ಈ ವಿಧಿ ನಿಷೇಧಗಳು ಮಾತ್ರ ದಾಯ ಪುಟ್ಯ ಆತ ಯಾರು ಸದ್ದುಗೆ 4 ಗಂಟೆ ಆತೈಕು ಏನರ್ಥ ಆಪಿನ ಉತ್ತರ ಕೊರತೆಯಿಂದ ಯಾರು ಒಂದು ನಾನು ಏನು ಅಂತೆ 5ನೇ ಪ್ರಶ್ನೆ ನಮ್ಮದೇ ಒಂದು ಪುಟ್ಟಡ ಈಗ ಉತ್ತರ ಸಂಕಮಾರ ಕಡೆ ಕೊಡ್ತೇವೆ ಆಟಿ ಬಂದ್ಬಿನ ಇನಿ ಆಚರಣೆ ಮಾಡ್ಕೊಂತ ಪ್ರಸ್ತುತತೆ ದಾದ ಆತೆ ಇನಿ ಒಂದು 4 ದುಂಬುದ ಆಟಿಗೆ ಸಂಬಂಧಪಟ್ಟಿ ನಾವು ಇನ್ನಿತ್ತ ಆಟಿಗೆ ಸಂಬಂಧಪಟ್ಟ ಇನ್ನಿನ ಆಚರಣೆ ಮಾಡ್ಕೊಂತ ಪ್ರಸ್ತುತತೆ ದಾದ ಸರಿ ನಂಗೆ ಗೊತ್ತುಂಟು 8 ತಿಂಗಳು ಪಂಪಿನವು ಬಾಕಿದ ತಿಂಗಳಲ್ಲ ಕತ್ತು ಅವು ಅರೆಗಾಲ ಬೊಕ್ಕ ಮರಿಯಾಲದ ನಡುತ್ತ ಒಂದು ಸಂಧಿಕಾಲದ ತಿಂಗಳು ಸಂಧಿಕಾಲ ಎಂಚ ಬಗ್ಗೆ ಅಂದಾಗ ಅಂಚ ಬರ್ಸಂಗ್ಲಾಗ್ತದೆ ಬರ್ಸಂಗ ಜಡಿಬಲ್ಲ ಬರ್ಸ ಇದ್ದಿಂದ ಉರಿ ತೊಂಬುದ ತಿಂಗಳು ಇತ್ತ ಕೋಡೆ ಇನ್ನಿತ್ತ ಪರಿಸ್ಥಿತಿ ಉಂಟಾಗ ಬರ್ಸನೆ ಉಂಟು ಮುರಾಣಿ ತೂನ ಭಾರಿ ದೊಂಬಿತ್ತನೆ ಎಂಚ ಬಲದಿತ್ತರಿಗೆ ನನಗೆ ಅನ್ಬೀಸೋಟಿ ಪ್ರಕ ಅಂಚಂಡ್ರೆ ಆತ ಬೇಗ ಮರಿಯಲ್ಲ ಮುಗಿದಾಂಡತ್ತ ಅಂತ ಸ್ಥಿತಿ ಇದ್ದಾನೆ ಬಟ್ ಆತ ಬಿದೆ ಬರಗ ಆತ ದೊಂಬಿತ್ತೇನೆ ಕೋಡಲೆ ಏನಿಲ್ಲ ನಮ್ಮ ತೋಂದ್ರೆ ಭಾರಿ ಬರ್ಸ ಉಂಟು ನೇತ್ರವತಿಗೆಲ್ಲ ಬಂಡೋಡ ನೇತ್ರವತಿ ದುದ ನೀರು ಮಿತ್ತು ಬೈದೇನೆ ಅಪಗಂಡ ಅಂಚೆ ಮರಿಯಾರಳ ಹತ್ತು ಇಂಚೆ ಅರೆಗರಳ ಹತ್ತು ಪಂಪಿನ ಸ್ಥಿತಿ ಸಂಧಿಕಾಲ ಪಂಪಿನ ಒಂಜಿ ಕಾರಣ ಅರೆಗಲ ಹತ್ತು ಮರಿಯಲ್ಲ ಹತ್ತು ಬಂದ ನನಂಜಿ ಕಾರಣ ಮುಂದಿನದ ಮಾತ ಸೊತ್ತುಳು ನಮ್ಮ ಇಲ್ಲದ ಪಾರ್ತಿನ ಅಟ್ಟೊಡಿತಿನ ಸೊತ್ತುಳು ಮಾತ ಮುಗಿದ್ದು ಪಿರ ಆಹಾರ ಸಂಗ್ರಹ ಮಲ್ಪರ ಆವಂದಿನಂಚಿನ ಕಾಲ ಆಹಾರ ಸಂಗ್ರಹ ಮಲ್ಪರ ಆವಂದಿ ನಡೆದಾದ್ರೆ ಬಡಪತ್ತು ಬುಟ್ಟಿನಂಚಿನ ಕಾಲ ಮೂಜಿನದ ಯಾನ್ ಮಸ್ತ್ ಕಾರಣ ಪಟ್ಟಿ ಮಾತಿದ್ದ ಬಂಡ್ರ ಪೋಪುಜಿ ಮೂಜಿನ ಕಾರಣ 4ನೇ ಕಾರಣ ಐತ ದುಂಬು ಬತ್ತಿನ ಮೂಜಿ ತಿಂಗಳ ಬರ್ಸ ನೀರು ಅಲ್ಪ ಅಲ್ಪ ಎರ್ತ ಉಂಟುದು ಐಟಿ ಕ್ರಿಮಿಕೀಟಲು ಬೊಚ್ಚನ ಬ್ಯಾಕ್ಟೀರಿಯಲ್ ಮಾತ ಪುಟ್ಟುದು ಜನಮಾನ್ಯಗೆ ಬೊಕ್ಕ ಬೆನಿಕ್ಷರಿನ ಸೇವೆ ಮಾಡ್ತದ್ದು ಅಂಚಿನ ಪ್ರಾಣಿ ಪಕ್ಷಿಗಳಿಗೆ ಮಾತಕ್ಕೆ ಸೀಕ ಸಂಕಟನು ಪಟ್ಟಿನಂಚಿನ ಕಾಲ ಆ ಎತ್ತದ ನೀರು ಮಾತ ಪುಟ್ಟುದು ಐದು ಸೀಕ ಸಂಕಟನ ಮಾತ ಪಟ್ಟಿನಂಚಿನ ಕಾಲ ಆರ್ಥಿಕ ಬಡಪತನ ಇತ್ತಿನಂಚಿನ ಕಾಲ ಒಂದು ಆಟಿನ ಒಂದು ಒಯ್ನು ಪನ್ನೊಂದುಲ್ಲಕ್ಕೆ ಅಂದಾಗ ಇನ್ನಿಕೋಟದ ಆಟಿ ಅಂತ ಸುಮಾರು 40 ವರ್ಷ 50 ತುಂಬದ ಆಟಿನ ಯೋಚನೆ ಮಾಡ್ತಾರೆ ನಮ್ಮ ಹಿರಿಯಕರು ಮತ್ತು ಚಾವಡ್ಡುಳ್ಳರು ಅಕ್ಲೆ ಗೊತ್ತು ನಾನಿದ ಆಟಿ ಎಂಚೆ ಇತ್ತಂಡನ್ ಅಪ್ಪನ ಇಂಚಿನ ಸಂಕಷ್ಟದ ಸಮಯ ಅದು ಬರ್ಸ ದೊಂಬು ಒಂಜಿಮೇಟೆ ಸೀಕ ಸಂಕಟ ಬರ್ತನ ನನಮೇಟೆ ಬಡ ತಿನ್ಯರ ಬಡವು ಬರ್ತಿನ ಸೊತ್ತುಲು ಇಜ್ಜ ಐತ ಒಟ್ಟಿಗೆ ದೈವ ದೇವರಿನ ಮಾತ ಗುಡಿಗುಂಡಲದೊಳೆ ಪಾರ್ಟ್ನರ್ ದಾತ್ರ ಜನಮಾನ್ಯಗೆ ತನ್ನ ಉಡರಡು ಪೋಡಿಗೆ ಪುಟ್ಟಿನಂಚಿನ ಕಾಲ ಯೋಚನೆ ಮಾಡ್ತೀವಿ ಈತ ಮಾತ ಸಂಗತಿ ಈತ ಸಂಕಷ್ಟದ ಆಟಿಗೆ ಸಹಜವಾದ ನಮ್ಮ ಹಿರಿಯಕಲು ನಮ್ಮ ಪೂರ್ವಜರು ಅಕಲ ಸಂಕಷ್ಟಗೂ ಪರಿಹಾರನೂ ನಾಡೊಂಡಿರತ್ತೆ ಅವೇ ಆಟಿದ ವಿಶೇಷತೆ ಆತೆ ಬಕದಾಲ ಹೆಚ್ಚು ಚರ್ಚೆ ಮಾಡ್ಕೊಂಡಿದ್ದೆ ಅಥವಾ ಬಾರಿಮಲ್ಲ ವಿದ್ವತ್ತದ ಭಾಷಣ ಆಯ್ತು ಬೋಡುಂದಿಜ್ಜಿ ಆಟಿದ ಕಾಲದ ಪುಟ್ಟಿನಂಚಿನ ಸಮಸ್ಯೆಗೆ ನಮ್ಮ ಹಿರಿಯಕಲು ಸಹಜವಾದ ನಾಡೊಂದಿನ ಪರಿಹಾರನೇ ಆಟಿದ ವಿಶೇಷತೆ ಬಕದಾಲ ಹೆಚ್ಚು ಎಂಚ ನಾಡಿಯರಿಗೆ ಅನ್ನಗ ಸಂಗಮರ ಸರ ಪಂಡ್ಲಕ್ಕನೆ ಆಟಿದ ಆಚರಣೆ ಪ್ರಾಣಿ ಆನೆ ಆಟಿ ಆಚರಣೆ ಆಗ್ತದೆ ನನ್ನ ಸ್ನೇಹಿತರೆ ನರೇಂದ್ರ ಕೆರೆಕಾಡು ಮಾತ ಮೂಲ ಉಳ್ಳೆ ಬಾರಿ ಆತ್ಮೀಯ ಸ್ನೇಹಿತನಾಗಲು ಒಂದಷ್ಟು ಜನಗಳು ಪಲ್ಲ ತೂಯಿನಗಳು ಕರ್ಸತಿ ಮುಲ್ಕಿದ ನೆಕ್ಕ ಉಪನ್ಯಾಸಕ್ಕೆ ಅಂತ ಇವಾಗ ತೂಯಿನ ಮೋನೆಲ್ಲ ಮೂಲ ಕೆಲವು ತೋಜ ಉಳ್ಳೆ ರೆಂಕೆ ಒಂದು ಇಂಚ ಪರಿಹಾರ ನಾಡೊಂದು ಹೆಜ್ಜೆಕ್ಕೆ ಅನ್ನಗ ಆಚರಣೆ ಮಾಡ್ತೀನಾಗ್ತದೆ ಆಟಿದ ಆಚರಣೆ ಆನೆ ಆಡ್ತೀನಾಗ್ತದೆ ಅವು ಸಹಜವಾಗಿ ಬದುಕು ಎನ್ನ ಅಜ್ಜಿಡಕ್ಕೆ ಎಂಡ ಬಂದ್ರೆ ಗೊತ್ತೇಜಿ ಮೇಗ್ಲಿಂದ ನಾವು ಸಹಜವಾದ ಬದುಕಿದ್ದೀನಿ ಆಚರಣೆ ಆಗ್ತಾವು ಸಹಜ ಬದುಕಲ್ಲಿ ಎಂಚ ಬದುಕಿರಕ್ಕೆ ಅನ್ನಗ ಪ್ರಕೃತ ಒಟ್ಟಿಗೆ ಸಂಬಂಧ ಇತ್ತೊಂದು ಬದುಕಿನಂಚಿನ ಬದುಕು ಪ್ರಕೃತ ಒಟ್ಟಿಗೆ ಸಹಜವಾದ ಸಂಬಂಧ ಎಂಚಕ್ಕೆ ಅನ್ನಗ ಆತ್ಮಾತ ಸಮಸ್ಯೆನ ಸೃಷ್ಟಿ ಮಾಡ್ತೀನಿ ಏರಿಕೆ ಅನ್ನಗ ಅವಾಗ ದೇವರ ಪ್ರಕೃತಿ ಬಂಪಿನ ನಂಬಿಕೆ ನಮ್ಮ ಹಿರಿಯಗಳಿಗೆ ಇತ್ತೇನೆ
ಪ್ರತಿ ಒಂದು ನಮ್ಮ ನಾಗಾರಾಧನೆ ಚೆಂಚಿನ ಮತ್ತೆ ಅಂಶ ಮಲ್ಪಕ ಮಂಡಲ ನಾಗಾರಾಧನೆ ದಿಪ್ಪು ಭೂತಾರಾಧನೆ ಉದು ಓಲ ದಿಪ್ಪು ಉದು ಮಾತ ಪ್ರಕೃತಿ ಪೂಜೆ ಎಂದು ನಂಗೆ ಸಹಜವಾದ ಗೊತ್ತುಂಟು. ಐದು ಬೊಕ್ಕೈಕ ಬೇತೆ ಬೇತೆ ಬಣ್ಣರು ಬತ್ತ ಬೇತೆ ಬೇತೆ ಸಂಪ್ರದಾಯಗಳು ಬತ್ತ ಬೇತೆ ಬೇತೆ ವೈದಿಕ ಪದ್ಧತಿಗಳು ಬರ್ತದೆ ನಮ್ಮ ಇಲ್ಲಿ ದದನೈಡಿ ಮಂತೊಂದು ನಾವು ಬೇತೆ ವಿಚಾರ ಅನ್ಮೂಲ ಪತ್ತ ರಪ್ಪ ಪೂಜೆ ಆಂಡ ಆನಿ ನಮ್ಮ ಹಿರಿಯಗಳು ಪೂರ ಪ್ರಕೃತಿ ಆರಾಧನೆ ನಂಬಿನಿ ಸ್ವಾಮಿ ಈ ತಗೊಂಡ ಕುಂಚೊಡಿತ್ತಿನ ನಾಗಲ್ನದ ನಂಬಿಕೆ ನಾನಿದಕ್ಕೊಂದ ಯಾನ ಬುಲೆನ ಇಲ್ಲಡಕೊಂದಾರ ತಿಕ್ಕುದು ಐಕ ಬರ್ಪನ ಕ್ರಿಮಿ ಕೀಟಗಳನ್ನು ತಿಂದದ್ದು ಈ ಪುಲ ಪಡೆದು ನಾಗ ನಮ್ಮ ಕುಂಚೊಡದಿ ಅಂಚಿನ ಕಾಲವು ಆ ನೀನು ಕಟ್ಟೆಡುಕೊಳ್ಳೋದು ಬಿಡ್ತದೆ ಅದನ್ನ ಗೊತ್ತಿದ್ದೆ ಅನ್ನದ ಬಗ್ಗೆ ಪನ್ಪಿಸಿ